ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನನ್ನ ಭಾವನ ಅಡಿಗೆ, ಯಾಕಂತ ಹೇಳಿದರೆ ಅವರ 5th ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ಅಕ್ಕನ ಬರ್ಡೇ ಕೂಡ ಇವತ್ತು. ಹಾಗಾಗಿ ಸ್ಪೆಷಲ್ ಆಗಿ ಒಂದು ಚಿಕನ್ ಸುಕ್ಕ ಮಾಡ್ತಿದ್ದಾರೆ. ಅದು ಕೂಡ ಒಂಥರ ವೆರೈಟಿ ಚಿಕನ್ ಸುಕ್ಕ. ಅದಕ್ಕೊಂದು ಈ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಅದು ಯಾವುದಂತ ಹೇಳ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಫಸ್ಟಿಗೆ ಮೆಣಸು ಅದು ಇದು ಅಂತೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ತೆಂಗಿನ ತುರಿ, ಅಂದರೆ ಒಂದು ತೆಂಗಿನಕಾಯಿಯ ತುರಿ ಇದು. ಸೊ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇವೆ. ಇದಕ್ಕೆ ಅರಶಿನ, ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಿದ್ದಾರೆ. ಸೊ ಇದನ್ನು ಫ್ರೈ ಮಾಡಿ ಇಟ್ಟ ನಂತರ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇವೆ. ಸೊ ಇಲ್ಲಿ ನೋಡ್ಬೋದು, ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು. ಇದೇನು ಅಂತ ಹೇಳಿದರೆ ತೆಂಗಿನಕಾಯಿಯ ನೀರು. ಇದು ಯಾಕೆ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಇದೇನಂತ ಹೇಳಿದರೆ ಮೆಣಸು. ಇದಕ್ಕೆ ಉದ್ದ ಮೆಣಸಿಗಿಂತ ಜಾಸ್ತಿ ಗಿಡ್ಡ ಮೆಣಸು ಹಾಕಿದರೆ ನಾವಂದರೆ ಖಾರ ಬೇಕಿತ್ತು ನಮಗೆ, ತುಂಬ ಸ್ಪೈಸಿ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಖಾರವಾಗಿ ಚಿಕನ್ ಸುಕ್ಕ, ಅದು ಕೂಡ ಒಂಥರ ಗರಿ ಗರಿ ಆಗಿರ್ತದೆ ನೋಡಿ, ಆ ಥರ ಚಿಕನ್ ಸುಕ್ಕ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದೇವೆ. ಇಷ್ಟು ಮೆಣಸು ತಗೊಂಡಿದ್ದೇವೆ. ಗಿಡ್ಡ ಮೆಣಸು ಜಾಸ್ತಿ ಉಂಟು, ಉದ್ದ ಮೆಣಸು ಕಡಿಮೆ ಇದೆ. ಸೊ ಇದರ ಜೊತೆಗೆ ಒಂದಷ್ಟು ಕರಿಮೆಣಸು ಹಾಕಿದ್ರು ಕೂಡ ಇನ್ನೂ ಖಾರವಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬಾಣಲಿಯಲ್ಲಿ ಏನು ಕೊತ್ತಂಬರಿ ಜೀರಿಗೆ ಎಲ್ಲ ಉಂಟಲ್ವಾ, ಸೊ ಅದೆಲ್ಲ ಫ್ರೈ ಮಾಡ್ಕೊಳ್ತಿದ್ದೇವೆ. ಇದು ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಎಣ್ಣೆ ಬಳಸಬೇಡಿ. ಯಾಕೆ ಅಂತ ಹೇಳಿದರೆ ಮಿಕ್ಸಿಯಲ್ಲಿ ಹಾಗೆ ಅಂದರೆ ನೀರು ಹಾಕದೆ ಇದನ್ನು ಹುಡಿ ಮಾಡಿ ಮತ್ತೆ ಹಾಕುವಂಥದ್ದು. ಆಗ ನಿಮಗೆ ಗರಿಗರಿಯಾಗಿ ಬರುತ್ತೆ. ಅಂದರೆ ಏನು ಅಷ್ಟು ನೀರೆಲ್ಲ ಹಾಕಬಾರ್ದು. ಸುಕ್ಕ ಒಂಥರ ಗರಿಗರಿಯಾಗಿ ಬರುತ್ತೆ ಅಲ್ವಾ. ಸೊ ಆ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇವೆ ಕೊತ್ತಂಬರಿ. ಆ್ಯಂಡ್ ನೆಕ್ಸ್ಟ್ ಮೆಂತೆ ಹಾಕ್ತಿದ್ದಾರೆ ನೋಡಿ. ಸೊ ಮೆಂತೆ ಇಷ್ಟೇ ತಗೊಂಡಿರೋದು. ಜಾಸ್ತಿ ಮೆಂತೆ ಹಾಕಿದರೆ ಕಹಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇಷ್ಟು ಮೆಂತೆಯನ್ನು ತಗೊಂಡು ಫ್ರೈ ಮಾಡಿಕೊಂಡು, ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದ ನಂತರ ಇಲ್ಲಿ ನೋಡಿ ಆಲ್ರೆಡಿ ನಾವು ತೆಗೆದಿಟ್ಟಿದ್ದೇವೆ. ಸೊ ನೆಕ್ಸ್ಟ್ ಜೀರಿಗೆ. ಸೊ ಜೀರಿಗೆಯನ್ನು ಫ್ರೈ ಮಾಡ್ಕೊಳ್ತಿದ್ದಾರೆ. ಜೀರಿಗೆ ಸ್ವಲ್ಪ ಜಾಸ್ತಿ ತಗೊಳ್ತೇವೆ. ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಕ್ವಾಂಟಿಟಿ, ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ. ಸೊ ಇಷ್ಟನ್ನು ತಗೊಂಡಿದ್ದೇವೆ. ಅಂದರೆ ಇದು 2 kg ಟೈಸನ್ ಕೋಳಿ ಸುಕ್ಕ. ಓಕೆನಾ, ಟೈಸನ್ ಕೋಳಿ ಸುಕ್ಕ. ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಇದು ಕೂಡ ಅಷ್ಟೇ ಒಂಥರ ಇದರ ಜೊತೆಗೆ ನಾವು ಈರುಳ್ಳಿಯ ಜೊತೆಗೆ, ಅಯ್ಯೋ ನನ್ನ ಮಗಳು ಇಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ದಯವಿಟ್ಟು ಕ್ಷಮಿಸಿ. ಓಕೆನಾ, ಮೆಣಸು ಇಷ್ಟಿದೆ ನೋಡಿ, ಅದು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಈ ಕಡೆ ಕೊತ್ತಂಬರಿ ಜೀರಿಗೆಲ್ಲ ಫ್ರೈ ಮಾಡ್ಕೊಂಡಿದ್ದೇವೆ. ಈರುಳ್ಳಿ ಜೊತೆಗೆ ಕರಿಮೆಣಸು ಕೂಡ ಹಾಕ್ತಿದ್ದೇವೆ. ಸೊ ಕರಿಮೆಣಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕರಿಮೆಣಸು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನೋಡಿ ಆಲ್ರೆಡಿ ಚಿಕನ್ ಹಾಕಿದ್ದೇವೆ. ಇದು ಹೇಗೆ ಗೊತ್ತುಂಟಾ, ಇದು ನಾನು ವೀಡಿಯೋ ಮಾಡಲಿಕ್ಕೆ ಮತ್ತೊಂದು ನನಗೆ ಒಂದು ಬಾಣಲೆಗೆ ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ ಅದೆಲ್ಲ ಹಾಕಿದ ನಂತರ, ಟೊಮ್ಯಾಟೊ ಅಂದರೆ ಸ್ವಲ್ಪ ಜಾಸ್ತಿ ಹುಡಿ ಮಾಡಿರಬೇಕು. ಟೊಮ್ಯಾಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರು ಓಕೆ, ಅಂದರೆ ಹುಳಿ ಬರುತ್ತೆ, ಅದಕ್ಕೋಸ್ಕರ. ಸೊ ಅದರ ಜೊತೆಗೆ ಒಂದಷ್ಟು ಉಪ್ಪು, ಅರಶಿನ ಮತ್ತು ಎಲ್ಲ ಆಯಿಲ್ ಎಲ್ಲ ಹಾಕ್ಕೊಂಡು ಇದನ್ನು ಟೈಸನ್ ಕೋಳಿಯನ್ನು ಬೇಯಲಿಕ್ಕೆ ಇಡಬೇಕು. ಅದು ಸ್ವಲ್ಪ ಬೇಯಲಿಕ್ಕೆ ಒಂದು 1/4 ಗಂಟೆ ಬೇಕಾಗುತ್ತೆ. ಸೊ ಹಾಗಾಗಿ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ, ಬಟ್ ಇದು ನಾವು ಬಾಣಲೆಯಲ್ಲಿ ಹಾಕಿರೋದ್ರಿಂದ 1/4 ಗಂಟೆ ಬೇಕಾಗುತ್ತೆ. ಸೊ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕ್ತಿದ್ದಾರೆ. ಹುಳಿ ಇದ್ರೆ ಹುಳಿ ಕೂಡ ಹಾಕೋಬಹುದು. ನಾವು ಲಿಂಬೆ ಹುಳಿ ಲಾಸ್ಟಿಗೆ ಹಾಕಿರುವಂಥದ್ದು. ಇದಕ್ಕೀಗ ಟೊಮೆಟೊ ಇದೆ, ಹುಳಿಗೆ ತಕ್ಕ ಟೊಮೆಟೊ. ಈಗ ಅರಶಿನ ಹಾಕ್ತಿದ್ದಾರೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಒಂದು 15 ನಿಮಿಷ ಇದನ್ನು ಬೇಯೋದಕ್ಕೆ ಇಡಬೇಕು. ಸೊ ಇದು ಏನು ಗೊತ್ತಾ, ಟೈಸನ್ ಕೋಳಿ ಆಗಿರೋದ್ರಿಂದ 15 ನಿಮಿಷ. ಒಂದು ವೇಳೆ ಬಾಯ್ಲರ್ ಕೋಳಿ ಆದರೆ ಒಂದು 5 ನಿಮಿಷದ ಒಳಗೆ. ಹಾಗಾಗಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾವು ಹಾಕ್ತಾ ಇದ್ದೇವೆ. ಒಂದು ವೇಳೆ ಟೈಸನ್ ಕೋಳಿ 15 ನಿಮಿಷದಲ್ಲಿ ಬೆಂದಿಲ್ಲ ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಆದರೂ ಬೇಯಿಸಿದರೆ ತುಂಬ ಬೆಂದಿರುತ್ತೆ ನೋಡಿ, ತಿನ್ನಲಿಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಗಟ್ಟಿ ಇದ್ದರೆ ತಿನ್ನಲಿಕ್ಕೆ ಆಗೋದಿಲ್ವಲ್ಲ. ಸೊ ಹಾಗಾಗಿ ಇಲ್ಲಿ ಇನ್ನು ನಾವಾಗ ಫ್ರೈ ಮಾಡಿಟ್ಟಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ, ಸೊ ಅದೆಲ್ಲವನ್ನು ನಾವಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕದೆ ಇದನ್ನು ಹುಡಿ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಬೆಳ್ಳುಳ್ಳಿ ಇದೆಲ್ಲ ನಾವು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೇವೆ. ಇನ್ನು ಬೆಳ್ಳುಳ್ಳಿ ಎಲ್ಲ ಹಾಕಲಿಲ್ಲ ಅಂತ ಕೇಳಬೇಡಿ. ಸೊ ಇದು ಬೇಗ ಮಿಕ್ಸ್ ಆಗಲಿ, ಬೇಗ ಗ್ರೈಂಡ್ ಆಗಲಿ ಅಂತ ಕಾರಣಕ್ಕೆ ಸಣ್ಣ ಜಾರ್ ತಗೊಂಡಿದ್ದೇವೆ ನಾವು. ಅದರಲ್ಲಿ ಬೇಗ ಇದು
ಬೇಗ ಆಗುತ್ತೆ. ಹಾಗಾಗಿ ಈ ಕಡೆ ಬೇಯ್ತಾ ಉಂಟು, ಆಲ್ಮೋಸ್ಟ್ ಬೇಯ್ತಾ ಬಂತು. ಈ ಕಡೆ ಸಾರು ಕೂಡ ಮಾಡಿದ್ದೇವೆ, ಅದನ್ನು ನಾನು ವಿಡಿಯೋ ಮಾಡಿಲ್ಲ ಯಾಕಂತ ಹೇಳಿದ್ರೆ ತುಳುವಲ್ಲಿ ಆಲ್ರೆಡಿ ಚಿಕನ್ ಸಾರು ಹೇಗೆ ಮಾಡೋದು ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಈ ಕಡೆ ಕುಕ್ಕರಲ್ಲಿ ಸಾರು ಮಾಡ್ತಿದ್ದೇವೆ. ಇದು ಸೇಮೆ ದಡ್ಡಿ ಎಲ್ಲ ಮಾಡ್ಲಿಕ್ಕುಂಟು, ಹಾಗಾಗಿ ಶೇಮಿಗೆ ಸೊ ಅದೆಲ್ಲ ಮಾಡ್ಲಿಕ್ಕುಂಟು, ಹಾಗಾಗಿ ಅದಕ್ಕೆ ಸಾರು ಬೇಕಾಗುತ್ತೆ. ಇಲ್ಲಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಬಾಬಾ. ಆನಂತರ ಇದು ಬೆಂದ ಇದಕ್ಕೆ ಎಲ್ಲ ಹಾಕ್ಲಿಕ್ಕೆ ಅದು ಹೇಗೆ ಅಂತ ನಾನು ಹೇಳ್ತೇನೆ. ಸೊ ಒಂದು ನಿಮ್ಗೆ ಏನು ಗೊತ್ತಾ, ಇನ್ನೊಂದು ಹೇಳಿಲ್ಲ ನಿಮಗೆ ವಿಷಯ. ಅಲ್ಲಿ ಬಾಣಲೆಯಲ್ಲಿ ಅಷ್ಟು ನೀರು ಹೇಗೆ ಬಂತು ಅಂತ ಹೇಳಿದರೆ, ಈ ತೆಂಗಿನ ತುರಿದು ನೀರು ಉಂಟಲ್ವಾ, ಸೊ ಅದನ್ನು ಸ್ವಲ್ಪ ಹಾಕಿದ್ದೇವೆ ನಾವು. ಅದೊಂಥರ ಟೇಸ್ಟೇ ಬೇರೆ ಬರುತ್ತೆ. ನಾನು ಹಾಗೆ ಹೇಳಿದೆ ಅಲ್ವಾ, ತೆಂಗಿನಕಾಯಿಯ ನೀರು ಯಾಕೆ ಇಟ್ಟಿದ್ದು ಅಂತ. ಸೊ ಯಾಕೆ ಇಟ್ಟಿದ್ದು ಅಂತ ಹೇಳಿದರೆ, ಅದು ಇದಕ್ಕೆ ಹಾಕಲಿಕ್ಕೆ ಅದೊಂದು ಟೇಸ್ಟ್ ಬೇರೆನೇ ಇರುತ್ತೆ. ಸೊ ಹಾಗಾಗಿ ಈಗ ನಾವು ಆಲ್ರೆಡಿ ಇದಕ್ಕೆ ಬೇಕಾದಂತಹ ಏನು ಅಲ್ಲಿ ಹುಡಿ ಮಾಡಿಟ್ಕೊಂಡಿದ್ದೇವೆ ಅಲ್ವಾ, ಸೊ ಅದು ಕೊತ್ತಂಬರಿ ಜೀರಿಗೆ ಅದರದ್ದೆಲ್ಲ ಹುಡಿ ಮಾಡಿಕೊಟ್ಕೊಂಡಿದ್ದೇವಲ್ಲ, ಸೊ ಅದನ್ನು ಫಸ್ಟಿಗೆ ಹಾಕ್ತಿದ್ದೇವೆ. ಯಾಕಂತ ಹೇಳಿದರೆ ಎಲ್ಲ ಎಳ್ಕೊಳ್ಳಿ ಅಂತ. ಸೊ ಅದನ್ನು ಫಸ್ಟಿಗೆ ಹಾಕ್ಕೋಬೇಕು. ಆ ನಂತರ ಇಲ್ಲಿ ನಾವು ಫ್ರೈ ಅಂದರೆ ಚಿಲ್ಲಿ ಪೌಡರ್ ನಾವು ಮಿಕ್ಸ್ ಮಾಡಿದ್ವಿ ಅಲ್ಲ, ಸೊ ಅದನ್ನು ಹಾಕಿ ಈಗ ಫ್ರೈ ಮಾಡ್ಕೊಳ್ತಿದ್ದೇವೆ. ಸೊ ಅದನ್ನು ಚೆನ್ನಾಗಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಹುಳಿ ನೀರು ಅದೆಲ್ಲ ಹಾಕಿ ವಾಪಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಈಗ ನೋಡಿ ಹೇಗೆ ಬಂದಿದೆ ನೋಡಿ. ಈಗ ಚಿಕನ್ ಪುಳಿ ಮುಂಚೆ ರೆಡಿ, ಇನ್ನು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದಕ್ಕೆ ಇನ್ನು ತೆಂಗಿನ ತುರಿ ಆ್ಯಡ್ ಮಾಡಿದರೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಅದರಲ್ಲೂ ಕೂಡ ಒಂದು ವಿಷಯ ಇದೆ, ಒಂದು ವೇಳೆ ಇದಕ್ಕೆ ನೀರೇನಾದರೂ ಕಮ್ಮಿ ಆಯಿತು ಆ ಥರ ಏನಾದಿದ್ರೆ ತೆಂಗಿನಕಾಯಿಯ ನೀರನ್ನು ಹಾಕಿ ತುಂಬ ಟೇಸ್ಟ್ ಆಗಿರುತ್ತೆ. ಓಕೆನಾ. ಸೊ ಈಗ ನಾವು ಆಗ ನಾನು ತೆಂಗಿನ ತುರಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಅಲ್ವಾ, ಸೊ ಆ ಒಂದು ತೆಂಗಿನ ತುರಿಯನ್ನು ನಾವೀಗ ಹಾಕ್ತಿದ್ದೇವೆ. ಇದರಲ್ಲಿ ನೋಡಿ ಬೇವಿನ ಸೊಪ್ಪು ಕೂಡ ಇದೆ, ಅದನ್ನು ಒಟ್ಟಿಗೆ ನಾವಿವಾಗ ಮಿಕ್ಸ್ ಮಾಡ್ಕೊಳ್ತಿದ್ದೇವೆ. ಒಂದು ವೇಳೆ ನಿಮಗೆ ತೆಂಗಿನ ತುರಿ ಜಾಸ್ತಿ ಬೇಡ, ಅದರ ಸ್ವಲ್ಪ ಮಸಾಲೆ ಕಡಿಮೆ ಇರಲಿ ಅಂತ ಇದ್ದರೆ ತೆಂಗಿನ ತುರಿ ಕಡಿಮೆ ಕೂಡ ಹಾಕ್ಕೋಬೋದು, ಅದು ನಿಮಗೆ ಬಿಟ್ಟಿರುವಂಥದ್ದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ನಾವು ತೆಂಗಿನ ತುರಿ ವಾಪಸ್ ಹಾಕ್ತಿದ್ದೇವೆ. ಯಾಕಂತ ಹೇಳಿದರೆ ಬಾವ ಹೇಳಿದರು ಸ್ವಲ್ಪ ಜಾಸ್ತಿ ಬರಲಿ ಮಸಾಲೆ ಎಲ್ಲ ಅಂತ. ಸೊ ಹಾಗಾಗಿ ಮತ್ತು ಖಾರ ಇತ್ತು ತುಂಬ. ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ಈರುಳ್ಳಿ ನಿಮಗೆ ತುಂಬ ಖಾರ ಆಗಿದ್ದರೆ ಈರುಳ್ಳಿ ಜಾಸ್ತಿ ಹಾಕಿದರೆ ಅಷ್ಟು ಖಾರ ಆಗೋದಿಲ್ಲ. ನಮ್ಗೆ ಇವತ್ತು ಖಾರ ಬೇಕಿತ್ತು, ನಮ್ಗೆ ಇವತ್ತು ಖಾರ ಬೇಕಾಗಿರೋದ್ರಿಂದ ನಾವು ಎಲ್ಲ ಖಾರದೇ ಜಾಸ್ತಿ ಹಾಕಿದ್ದೇವೆ. ಗಿಡ್ಡ ಮೆಣಸಾಗಿರ್ಬೋದು, ಕರಿಮೆಣಸಾಗಿರ್ಬೋದು. ಈಗ ಫೈನಲ್ ಆಗಿ ಏನು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಸುಕ್ಕ ರೆಡಿ. ಸೊ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ಸೊ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಆನಂತರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡುವ ಮೂಲಕ ಬಾವ, ಅಕ್ಕ, ಮಗು, ಅವಳಿಗೆ ಸ್ಪೆಷಲ್ ಅದು ಮಗುವಿಗೆ, ಯಾಕಂತೇಳಿದ್ರೆ ಅಪ್ಪ ಅಮ್ಮನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಲ್ವಾ. ಸೊ ಹಾಗಾಗಿ ಸಿಂಪಲ್ ಆಗಿ ನಾವೇ ಕೂತ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಕೇಕ್ ಸ್ವಲ್ಪ ಹಾಳಾಗಿತ್ತು ತರುವಾಗ, ಸ್ವಲ್ಪ ಕಡೆ ಆಗಿದೆ. ಹಾಗಾಗಿ ಕೇಕ್ ತುಂಬ ಸ್ವೀಟ್ ಇತ್ತು ಮಾತ್ರ. ಅಯ್ಯಂಗಾರ್ ಕೇಕ್ ಅಂತೆ, ತುಂಬ ಅಂದರೆ ತುಂಬ ಸ್ವೀಟ್, ಲೆಕ್ಕಕ್ಕಿಂತ ಜಾಸ್ತಿ ಸ್ವೀಟ್ ತಿನ್ನಬಾರ್ದಲ್ವ. ಸೊ ಹಾಗಾಗಿ ಒಂದೊಂದು ಪೀಸ್ ಎಲ್ಲ ತಿಂದು ನೋಡಿ ಇವರು ಅವರ ಭಾವನ ಬಾಯಿಗೆಲ್ಲ ಕೊಡ್ತಿದ್ದಾರೆ ನೋಡಿ. ಸೊ ಇವಳು ಕೂಡ ತಿಂದ್ಲು. ಒಂಥರ ಸಿಂಪಲಾಗಿ ಈ ಸಲದ ಅಕ್ಕ ಭಾವನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು, ಜೊತೆಗೆ ಅಕ್ಕನ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಅದೇ ಹೇಳಿದಲ್ವ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ಬಾಯ್. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನನಗೆ ಅಕ್ಕ ತಂದು ಕೊಟ್ಟರು. ಸೊ ಬಾಯ್.